ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ಗೆ ಹೊರದು ರಾಮೋಜಿ ಫಿಲ್ಮ್ ಸಿಟಿಗೆ ಟ್ರಾವೆಲ್ಗೆ ಹೊರದು. ಇದು ಎಲ್ಲಿರುವುದು ಎಲ್ಲರಿಗೆ ಗೊತ್ತಿರ್ಬೋದು. ಇದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡಿಕೊಂಡು ಹೊರದು ಬನ್ನಿ. ಇದು ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು, ಸ್ವಲ್ಪ ಚಳಿ ಉಂಟು. ಆಚೆ ಸೈಡ್ ನಿಂದ ಕಲ್ಲಿನ ಕೋರೆಯ ಮಿಷಿನ್ ಸೌಂಡ್ ಕೇಳ್ತದೆ. ನಮ್ಮ ಮನೆಯಲ್ಲಿ ಇವತ್ತು ಪದಾರ್ಥ ಅಂತ ಮೀನು ಪದಾರ್ಥ, ಬಂಗುಡೆ ಪದಾರ್ಥ. ಇವತ್ತು ಪದಾರ್ಥ ಆಗ್ಲಿಲ್ಲ, ಇನ್ನು ಹೋಗಿ ಊಟ ಮಾಡಬೇಕು. ಈಗ ಗಂಟೆ ಅಷ್ಟು 1:20 ಇವತ್ತು ದೂರ ಟ್ರಾವೆಲ್ಗೆ ಹೊರದು ನಾವು ರಾಮೋಜಿ ಫಿಲ್ಮ್ ಸಿಟಿಗೆ ಟ್ರಾವೆಲಿಂಗ್ ಮಾಡುದು, ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುದು. ಬನ್ನಿ ನಾವು ಸೀದಾ ಅಲ್ಲಿಗೆ ಹೋಗುವ, ಬನ್ನಿ. ರಾಮೋಜಿ ಫಿಲ್ಮ್ ಸಿಟಿಗೆ ಹೋದವರಿದ್ರೆ ನಿಮ್ಮ ಅನುಭವ ಎಲ್ಲ ಕಾಮೆಂಟ್ ರೀತಿಯಲ್ಲಿ ಹೇಳಿ. ರಾಮೋಜಿ ಫಿಲ್ಮ್ ಸಿಟಿ ಎಲ್ಲಿ ಇರುವುದು? ಭಾರತದ ಹೈದರಾಬಾದ್ನಲ್ಲಿ ಅಬ್ದುಲ್ಲಾ ಪರ್ಮೆಂಟ್ ಎಂಬ ಪ್ಲೇಸ್ ಅಲ್ಲಿ ಇರುವುದು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇದು ಎಷ್ಟು ಎಕರೆಯಲ್ಲಿ ಉಂಟು? 1666 ಎಕರೆಯಲ್ಲಿ ಇರುವ ಒಂದು ಪ್ಲೇಸ್ ರಾಮೋಜಿ ಫಿಲ್ಮ್ ಸಿಟಿ. ಮತ್ತೊಂದು ಹೇಳಬೇಕಾದ್ರೆ ಇದು ವಿಶ್ವದ ಅತಿ ದೊಡ್ಡವಾದ ಫಿಲ್ಮ್ ಸ್ಟುಡಿಯೋ ಆಗಿದೆ. ಮತ್ತೊಂದು ಹೇಳಬೇಕಾದ್ರೆ ಇದರಲ್ಲಿ ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ ಸಹ ಈ ಪ್ಲೇಸಿಗಿದೆ, ಈ ರಾಮೋಜಿ ಫಿಲ್ಮ್ ಸಿಟಿ. ರಾಮೋಜಿ ಫಿಲ್ಮ್ ಸಿಟಿಯನ್ನು ಯಾರು ನಿರ್ಮಾಣ ಮಾಡಿದರು? ತೆಲುಗು ಮಾಧ್ಯಮದ ಉದ್ಯಮಿಯೊಬ್ಬರು ರಾಮೋಜಿ ರಾವ್ ಅವರು ನಿರ್ಮಾಣ ಮಾಡಿದರು. 1996ರಲ್ಲಿ ನಿರ್ಮಾಣ ಮಾಡಿದರು. ಇದರಲ್ಲಿ ಪ್ರತಿ ವರ್ಷ ಎಷ್ಟು ಜನ ಬರ್ತಾರೆ ಇದನ್ನು ನೋಡ್ಲಿಕ್ಕೆ? 1.5 ಮಿಲಿಯನ್ ಜನ ಬರ್ತಾರೆ. ಇದರಲ್ಲಿ ಮೊದಲ ಮೂವಿ ಯಾವ ಮೂವಿ ಶೂಟ್ ಆದದ್ದು? 1997ರಲ್ಲಿ ಶೂಟ್ ಆದದ್ದು ನಾನಕಿ ಪೆಲ್ಲಿ ಅಂತ ಒಂದು ತೆಲುಗು ಮೂವಿ ಶೂಟ್ ಆದದ್ದು. ಇದನ್ನು ಯಾರು ಆಕ್ಟ್ ಮಾಡಿದ ಗೊತ್ತಿಲ್ಲ. ವಿಶ್ವದ ಅತಿ ದೊಡ್ಡ ಸ್ಟುಡಿಯೋದಲ್ಲಿ ಏನ್ ಹೇಳಿದೆ? ಕಾಡುಗಳು, ಹೋಟೆಲ್ಗಳು, ರೈಲು ನಿಲ್ದಾಣಗಳು, ವಿಮಾನ ನಿಲ್ದಾಣಗಳು, ಟೆಂಪಲ್ಗಳು, ಸ್ಕೂಲ್ಗಳು, ಪಾರ್ಕ್ಗಳು ಎಲ್ಲ ಇದೆ. ಮೂವಿಗೆ ಎಂತ ಬೇಕೋ ಅದು ಎಲ್ಲ ಈ ಪ್ಲೇಸ್ ಅಲ್ಲಿ ಇದೆ. ನನಗೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? 1200 ಜನ ಕೆಲಸ ಮಾಡ್ತಾರೆ. 8000 ಜನ ಏಜೆಂಟ್ಗಳಿದ್ದಾರೆ. ಮತ್ತೊಂದು ಹೇಳ್ಬೇಕಾದ್ರೆ ಇಲ್ಲಿ ಇದರ ಒಳಗೆ ಹೋಗ್ಲಿಕ್ಕೆ ಬಸ್ಗಳುಂಟು, ವಿಂಟೇಜ್ ಟೈಪ್ ಬಸ್ಗಳುಂಟು, AC ಕೋಚ್ ಬಸ್ಗಳು ಸಹ ಉಂಟು. ಟಿಕೆಟ್ ಕೊಡಬೇಕು. ಟಿಕೆಟ್ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಒಂದೊಂದು ರೀತಿಯ ಟಿಕೆಟ್ ಪ್ರೈಸ್ ಇಲ್ಲಿಗೆ. ರಾಮೋಜಿ ಫಿಲ್ಮ್ ಸಿಟಿ ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗ್ತದೆ? ಬೆಳಿಗ್ಗೆ 9 ಗಂಟೆಗೆ ಓಪನ್ ಆಗಿ ಸಂಜೆ 5:30 ಗಂಟೆವರೆಗೆ ಉಂಟು. ಇಲ್ಲಿ 14 ಪ್ಲೇಸ್ಗಳುಂಟು. 14 ಪ್ಲೇಸ್ ಅದಕ್ಕಿಂತ ಹೆಚ್ಚು ಇರ್ಬೋದು, ಕರೆಕ್ಟ್ ಗೊತ್ತಿಲ್ಲ. ಈ 14 ಪ್ಲೇಸ್ಗೆ ಒಂದೊಂದು ರೀತಿಯ ಟೈಮ್ಗಳು, ಒಂದೊಂದು ರೀತಿಯ ಎಂಟ್ರಿ ಫೀಸ್ಗಳು. ಮತ್ತೊಂದು ಹೇಳ್ಬೇಕಾದ್ರೆ ಇಲ್ಲಿ ಮೈನ್ ಇರುವುದು ಬಾಹುಬಲಿ 1, ಬಾಹುಬಲಿ 2 ಉಂಟಲ್ಲ, ಅದರ ಸೆಟ್ ಮೈನ್ ಆಗಿರುವುದು. ಅದನ್ನು ನೋಡ್ಲಿಕ್ಕೆ ಎಲ್ಲರೂ ಬರ್ತಾರೆ. ಮತ್ತೊಂದು ಹೇಳ್ಬೇಕಾದ್ರೆ ಇಲ್ಲಿ ಎಂಟ್ರಿ ಫೀಸ್ ಕರೆಕ್ಟ್ ನನಗೆ ಗೊತ್ತಿಲ್ಲ. ಇವರ ವೆಬ್ಸೈಟ್ ಉಂಟು, ಅದರಲ್ಲಿ ಹೋದ್ರೆ ಸಿಗ್ತದೆ. ಅದರಲ್ಲಿ ಬುಕ್ ಮಾಡ್ಲಿಕ್ಕೆ ಆಗ್ತದೆ. ನನಗೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಅಲ್ಲಿ ಒಂದು ದೊಡ್ಡ ಗರುಡ ಹೋಗ್ತಾ ಉಂಟು ದೂರದಲ್ಲಿ.
ರಾಮೋಜಿ ಫಿಲ್ಮ್ ಅನ್ನು ಯಾರು ಮೂವಿಯಲ್ಲಿ ಕರೆಕ್ಟ್ ಕ್ಯಾಚ್ ಮಾಡಿದ್ದಾರೋ ಅವರೆಲ್ಲರ ಕಮೆಂಟ್ ರೀತಿಯಲ್ಲಿ ಹೇಳಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಡ್ತಾನ ಬೆಲ್ ಅನ್ನು ಟೈಮ್ ಮಾಡಿ ಮಾಡಿದ್ರೆ 7 ಗಂಟೆಗೆ ರಪ್ಕ ನಿಮಗೆ ವಿಡಿಯೋ ಬರುತ್ತೆ. ಅಲ್ಲಿವರೆಗೆಲ್ಲರಿಗೆ ಇವತ್ತಿನ ವಿಡಿಯೋ ಬೈ ಬೈ ಹೇಳ್ತಾ ನಾಳೆ ನೋಡು ಗಾಯ್ಸ್. ಇವತ್ತು ಬಂಗುಡೆ ಪದಾರ್ಥ ಹೋಗಿ ಸ್ವಲ್ಪ ಊಟ ಮಾಡುವ. ಅಲ್ಲಿವರೆಗೆಲ್ಲರಿಗೆ ಬೈ ಬೈ.